ಮಂಗಳೂರಿನ ಅಮೃತ ವಿದ್ಯಾಲಯಂ ಶಾಲೆಯಲ್ಲಿ ಗಣರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಮಾಜಿ ಸೈನಿಕ ದೊಡ್ಡ ನಂಜಯ್ಯ ಎಚ್ಎಂ ಅವರು ಧ್ವಜಾರೋಹಣ ನೆರವೇರಿಸಿದ್ರು. ತದಬಳಿಕ ಮಾತನಾಡಿದ ಅವರು, ಜೀವನದಲ್ಲಿ ಯಶಸ್ಸು ಸಾಧಿಸಲು ಮುಂದೆ ಗುರಿ ಇರಬೇಕು. ತಂದೆ ತಾಯಿ ಗುರುಗಳನ್ನ ಕಡೆ ಕಾಯುವ ಸೈನಿಕರನ್ನ, ರೈತರನ್ನ ಎಂದಿಗೂ ನಾವು ಮರೆಯಬಾರದು, ಅವರನ್ನ ಗೌರವಿಸಬೇಕು ಎಂದು ಹೇಳಿದ್ರು. ಈಗಿನ ನಾವು 77ನೇ ಗಣರಾಜ್ಯೋತ್ಸವನ ಬಹಳ ಸಂಭ್ರಮದಿಂದ ಆಚರಿಸ್ಕೊಳ್ತಾ ಇದ್ದೀವಿ. ಇದರಿಂದ ತುಂಬ ತನ್ನದೇ ಆದಂಥ ಒಂದು ಕಷ್ಟ ನಷ್ಟಗಳನ್ನು ಭಾರತ ಎದುರಿಸಿ ಇವತ್ತು ಈ ಒಂದು ಸಂಭ್ರಮನ ಆಚರಿಸ್ಕೊಳ್ತಾ ಇದ್ದೀವಿ. 1948ರಲ್ಲಿ ಪ್ರಪ್ರಥಮವಾಗಿ ಭಾರತಕ್ಕೆ ಒಂದು ವ್ಯಾಪಾರ ದೃಷ್ಟಿಯಿಂದ ತಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಳ್ಳೋಸ್ಕರ ಬಂದಂಥ ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು ಹಂತವಾಗಿ ನಮ್ಮ ಭಾರತವನ್ನೇ ಕ್ರಮೇಣವಾಗಿ ಆಕ್ರಮಿಸ್ಕೊಳ್ತಾರೆ. ಅದಾದ ನಂತರ ನಮ್ಮ ಭಾರತೀಯರು ಎಚ್ಚೆತ್ತು ನಮ್ಮ ಭಾರತದ ಏನು ಇದೆಯಲ್ಲ ಎಲ್ಲರದ ಒಂದು ಸ್ವಾತಂತ್ರ್ಯನೇ ಅವರು ಕಿತ್ಕೊಂಡಿರ್ತಾರೆ. ಆನಂತರ ನಮ್ಮ ಭಾರತೀಯ ಕ್ರಮೇಣವಾಗಿ ಹಂತವಾಗಿ ಒಂದು ಪ್ರಜ್ಞೆ ಬರುತ್ತೆ, ಇಲ್ಲಪ್ಪ ಇವರು ನಮ್ಮನ್ನು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ನಮ್ಮಿಂದ ಏನು ಸ್ವತಂತ್ರವಾಗಿ ಬದುಕಬೇಕು, ಉಸಿರಾಡೋಕ್ಕೂ ಸಹ ಕಷ್ಟ ಆಗ್ತಾ ಇದೆ ಅಂತದನ್ನು ನಮ್ಮ ಕೈಯಿಂದ ಕಿತ್ಕೊಂಡಿದ್ದಾರೆ ಅನ್ನೋ ಒಂದು ಪ್ರಜ್ಞೆ ಅವರಲ್ಲಿ ಹುಟ್ಟುತ್ತೆ. ಕಾಲಕ್ರಮೇಣ ಅವರ ವಿರುದ್ಧ ತಿರುಗಿ ಬೀಳ್ತಾರೆ. ನಂತರ 1905ರಲ್ಲಿ ತುಂಬ ಜನ ಕಷ್ಟ ನಷ್ಟ, ಪ್ರಾಣ ತ್ಯಾಗ, ಬಲಿ ತ್ಯಾಗ ಎಲ್ಲ ಮಾಡಿಕೊಂಡು ನಂತರ 1947ರಲ್ಲಿ ಸ್ವತಂತ್ರ ಆಗುತ್ತೆ. ನಂತರ ನಮ್ಮ ನಮ್ಮನ್ನು ನಾವು ಆಳ್ಕೋಬೇಕು ಅಂತಂದರೆ ಏನಾದ್ರು ಒಂದು ನಿಯಮ ಬೇಕು. ಆ ನಿಯಮನ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ 1950 ಜನವರಿ 26ರಂದು ಒಂದು ಗಣರಾಜ್ಯನ ಸಂವಿಧಾನ, ನಮ್ಮದೇ ಆದಂಥ ಒಂದು ಸಂವಿಧಾನನ ಘೋಷಣೆ ಮಾಡ್ಕೋತಾರೆ. ಆ ಒಂದು ದಿನನೇ ಇವತ್ತು ಗಣರಾಜ್ಯೋತ್ಸವ. ಶಾಲಾ ಹಳೆ ವಿದ್ಯಾರ್ಥಿನಿ ಸಲೋನಿಯವರು ಮಾತನಾಡಿ, ತಾನು ಈ ಶಾಲೆಯಲ್ಲಿ ಕಲಿತ ಮೌಲ್ಯಗಳೇ ತನ್ನನ್ನು ಉನ್ನತ ಮಟ್ಟಕ್ಕೆ ಏರಲು ಸಹಕರಿಸಿತು ಎಂದು ಹೆಮ್ಮೆಯಿಂದ ಶಾಲೆಯ ದಿನಗಳನ್ನು ಸ್ಮರಿಸಿದ್ರು. Coming back today as a guest of honor in my own school feels truly special and deeply emotional. Returning to the place where my journey began brings back countless memories of classroom filled with learning, playgrounds filled with laughter, and teachers who shaped not only our knowledge but also our character. Beyond textbooks and classrooms, this school shaped my values and the values that continue to guide throughout my actions and even today. As we celebrate the 77th Republic Day of India, we remember the day our Constitution came into effect in 1950 and gave the principles of justice, equality, liberty and fraternity. ಇನ್ನು ವಿದ್ಯಾರ್ಥಿಗಳಿಂದ ದೇಶಭಕ್ತಿ ಗೀತೆ, ಧ್ವಜಗೀತೆ, ನೃತ್ಯ ಕಾರ್ಯಕ್ರಮ ನಡೆಯಿತು. ವಿದ್ಯಾರ್ಥಿನಿಯರಾದ ಶ್ರೇಯಾ ಚಕ್ರಸಾಲಿ ಮತ್ತು ಶ್ರದ್ಧಾ ಶೆಟ್ಟಿ ಆ ದಿನದ ಮಹತ್ವದ ಬಗ್ಗೆ ತಿಳಿಸಿದ್ರು. ಈ ವೇಳೆ ಶಾಲಾ ಪ್ರಾಂಶುಪಾಲೆ ಮಧುಲಿಕಾ, ಶಾಲಾ ಶಿಕ್ಷಕ ಶಿಕ್ಷಕೇತರ ವೃಂದದವರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದ ನಿರೂಪಣೆಯನ್ನ ವಿದ್ಯಾರ್ಥಿ ಶ್ರೇಯಾಂಸ್ ಮೈತಿ, ವಂದನಾರ್ಪಣೆಯನ್ನ ಶ್ಲೋಕ್ ಜೈನ್, ಸ್ವಾಗತವನ್ನ ಉನ್ನತ್ ವಯಸ್ಸಿ ಅವರು ನಡೆಸಿಕೊಟ್ಟರು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.